ಸಾಮಾನ್ಯವಾಗಿ ಮಗಳಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತಂದೆ ಸಂಭ್ರಮ ಪಡ್ತಾರೆ. ಆದ್ರೆ ಇಲ್ಲೊಬ್ಬ ತಂದೆ ಮಗಳಿಗೆ ವಿಚ್ಛೇದನ ಸಿಕ್ಕಿದ್ದಕ್ಕೆ ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಹೌದು, ಡಿವೋರ್ಸ್ ಅಂದ್ರೆ ಕಳಂಕ ಅಲ್ಲ, ಅದು ನನ್ನ ಮಗಳ ಸ್ವಾಭಿಮಾನದ ಗೆಲುವು ಅಂತ ಸಾರಿದ್ದಾರೆ ಈ ನಿವೃತ್ತ ನ್ಯಾಯಾಧೀಶರು. ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ಈ ಒಂದು ಘಟನೆ ಈಗ ದೇಶಾದ್ಯಂತ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಈ ಕುಟುಂಬ ವಿಚ್ಛೇದನವನ್ನ ಇಷ್ಟೊಂದು ಅದ್ಧೂರಿಯಾಗಿ ಸ್ವಾಗತಿಸಿದ್ದು ಯಾಕೆ? ಬನ್ನಿ ನೋಡೋಣ. ನಿವೃತ್ತ ನ್ಯಾಯಾಧೀಶ ಜ್ಞಾನೇಂದ್ರ ಶರ್ಮಾ ಅವರ ಮಗಳು ಪ್ರಣೀತಾ ಶರ್ಮಾ 2018ರಲ್ಲಿ ಇವರ ಮದುವೆ ಆರ್ಮಿ ಮೇಜರ್ ಒಬ್ಬರ ಜೊತೆ ಅದ್ಧೂರಿಯಾಗಿ ನಡೆದಿತ್ತು. ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಕಿರುಕುಳ ಶುರುವಾಯಿತು. ಒಂದು ಗಂಡು ಮಗು ಜನಿಸಿದ್ರೂ ಅತ್ತೆ ಮನೆಯವರ ವರ್ತನೆ ಬದಲಾಗಲಿಲ್ಲ. ಸುಮಾರು 7 ವರ್ಷಗಳ ಕಾಲ ಪ್ರಣೀತಾ ಮಾನಸಿಕ ಮತ್ತು ಭಾವನಾತ್ಮಕ ಹಿಂಸೆಯನ್ನ ಸಹಿಸಿಕೊಂಡಿದ್ರು. ಕೊನೆಗೆ ನ್ಯಾಯಾಲಯ ಇವರಿಗೆ ವಿಚ್ಛೇದನ ನೀಡಿತು. ಮಗಳು ಕೋರ್ಟ್ನಿಂದ ಹೊರಬರುತ್ತಿದ್ದಂತೆ ತಂದೆ ಮತ್ತು ಕುಟುಂಬದವರು ಆಕೆಗೆ ಹೂವಿನ ಹಾರ ಹಾಕಿ ಡೋಲು ಬಡಿಯುತ್ತಾ ಮನೆಗೆ ಕರೆತಂದ್ರು. ವಿಶೇಷ ಅಂದ್ರೆ ಎಲ್ಲರೂ ಐ ಲವ್ ಮೈ ಡಾಟರ್ ಅನ್ನೋ ಟೀ ಶರ್ಟ್ ಧರಿಸಿದ್ರು. ಜ್ಞಾನೇಂದ್ರ ಶರ್ಮಾ ಅವರು ಹೇಳ್ತಾರೆ, ಹೆಣ್ಣು ಅಂದ್ರೆ ವಸ್ತುವಲ್ಲ, ಅವಳು ನೆಮ್ಮದಿಯಾಗಿಲ್ಲ ಅಂದ್ರೆ ಅಲ್ಲಿ ಬಲವಂತವಾಗಿ ಇರಿಸೋದು ತಪ್ಪು. ಅವಳನ್ನ ಮರಳಿ ಮನೆಗೆ ಕರೆತರುವುದು ಪ್ರತಿಯೊಬ್ಬ ತಂದೆಯ ಜವಾಬ್ದಾರಿ. ಇನ್ನು ಪ್ರಣೀತಾ ಅವರು ಕೂಡ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು, ಕಿರುಕುಳವನ್ನ ಸಹಿಸಬಾರದು ಅಂತ ಕರೆ ನೀಡಿದ್ದಾರೆ. ಪ್ರಣೀತಾ ಅವರು ಒಂದು ನ್ಯಾಯಾಂಗ ಅಕಾಡೆಮಿಯ ಹಣಕಾಸು ನಿರ್ದೇಶಕಿಯಾಗಿದ್ದಾರೆ. ಮಗಳ ಬೆನ್ನಿಗೆ ಬೆಟ್ಟದಂತೆ ನಿಂತ ಈ ತಂದೆಯ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.